ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ ಮೂರನೇ ಅಧ್ಯಾಯ 35ನೇ ಶ್ಲೋಕ. ಏವಂ ಜನ್ಮಾನಿ ಕರ್ಮಾಣಿ ಈ ಅಕರ್ತು ಅಜನಸ್ಯ ಚ ವರ್ಣಯಂತಿ ಸ್ಮ ಕವಯ ವೇದ ಗುಹ್ಯಾನಿರುತ್ಪತೆ. ವೇದಗಳು ಅತೀತನಾದಂಥ ಅಭವನ ಮತ್ತು ಆಕರ್ತನ ಜನನ ಕಾರ್ಯಗಳನ್ನು ವಿದ್ವಾಂಸರು ಹೀಗೆ ವರ್ಣಿಸಿದ್ದಾರೆ. ಅವನೇ ಹೃದಯದ ಒಡೆಯ. ಭಾವಾರ್ಥ ಬೈ ಭಕ್ತಿ ಕಿ ಜಯ. ಭಗವಂತ ಮತ್ತು ಜೀವಿಗಳು ಮೂಲಭೂತವಾಗಿ ದೈವಿಕವೇ. ಆಕ್ಚುಲಿ ಜೀವಿ ಅಂದ್ರೆ ನಾವು ಆತ್ಮ. ನಾವೀಗ ದೇಹದ ಭಾವನೆಯಲ್ಲಿದ್ದೇವೆ, ದೇಹ ಅಲ್ಲ ಆತ್ಮ. ಆಕ್ಚುಲಿ ಸಚ್ಚಿದಾನಂದ. ಕೃಷ್ಣ ಹೇಗೆ ಸಚ್ಚಿದಾನಂದ, ಆತ್ಮ ಕೂಡ ಸಚ್ಚಿದಾನಂದ. ಆದ್ದರಿಂದ ಇಬ್ಬರು ಅಮರರೇ. ಈ ಆತ್ಮವು ಅಮರ, ಆದರೆ ಜೀವಿ ಅಮರ ಆಗ್ಲಿಕ್ಕೆ ಆಗುದಿಲ್ಲ. ಇದು ಪ್ರಾಬ್ಲಮ್ ಅಂತಂದ್ರೆ ನಮ್ಗೆ ಅಮರ ಆಗ್ಬೇಕು ನಾವು, ಯಾಕಂದ್ರೆ ದೇಹದ ಭಾವನೆಯಲ್ಲಿದ್ದೇವೆ. ಆತ್ಮವು ಅಮರ. ಆತ್ಮ ಅಂದ್ರೆ ಅದಕ್ಕೆ ಸಾವಿಲ್ಲ, ಕರ್ಮಾನುಸಾರ ಇನ್ನೊಂದು ದೇಹಕ್ಕೆ ಹೋಗ್ತದೆ. ಅವರಲ್ಲಿ ಯಾರಿಗೂ ಹುಟ್ಟಾಗಲಿ ಸಾವಾಗಲಿ ಇಲ್ಲ. ವ್ಯತ್ಯಾಸವಿಷ್ಟೇ, ಭಗವಂತನಿಗೆ ಹೇಳಲಾಗುವ ಹುಟ್ಟು ಮತ್ತು ಕಣ್ಮರೆಗಳು ಜೀವಿಗಳ ಜನನ ಮರಣಗಳಿಂದ ಭಿನ್ನವಾದದ್ದು. ಅಂದ್ರೆ ಜನ್ಮ ಕರ್ಮ ಚ ಮೇ ದಿವ್ಯಂ ಯೋಂ ವೇವೇತಿ ತತ್ವದ ತ್ಯಕ್ವಾದೇಹಂ ಪುನಃ ಜನ್ಮ ಮಾಮೇತಿ ಅರ್ಜುನ. ಅಂದ್ರೆ ಕೃಷ್ಣನ ಜನ್ಮ ಮತ್ತೆ ಇದು ಕರ್ಮ ಟೋಟಲಿ ಆಧ್ಯಾತ್ಮಿಕ. ಹೇಗೆಂದ್ರೆ ಕೃಷ್ಣ ಸಚ್ಚಿದಾನಂದ ದೇಹದಲ್ಲಿ ಬರುವಂಥದ್ದು, ನಮ್ಮಾಗೆ ಅಲ್ಲ. 9 ತಿಂಗಳು ಗರ್ಭದಲ್ಲಿ ಹುಟ್ಟಿ ಆ ರೀತಿ ಬರುವಂಥದ್ದಲ್ಲ. ದಯವಿಟ್ಟು ಕೃಷ್ಣನ ಟೋಟಲ್ ಡಿಫ್ರೆಂಟ್. ವ್ಯತ್ಯಾಸವಿಷ್ಟೇ, ಹೇಳಾಗುವ ಹುಟ್ಟು ಮತ್ತು ಕರ್ಮ ಜೀವಿಗಳ ಜನನಗಳ ಭಿನ್ನವಾದವು. ಹುಟ್ಟು ಮತ್ತು ಸಾಯುವ ಜೀವಿಗಳ ಭೌತಿಕ ನಿಯಮಗಳಿಗೆ ಬದ್ಧರಾಗಿದ್ದಾರೆ. ನಾವು ಬದ್ಧರಾಗಿದ್ದೇವೆ. ನಮಗೆ ಜನ್ಮ ಮತ್ತು ಜರವ್ಯಾಧಿ ಉಂಟು, ಆದರೆ ಕೃಷ್ಣನಿಗೆ ಹಾಗೆ ಅಲ್ಲ. ಕೃಷ್ಣನ ಜನ್ಮ ಕೂಡ ದಿವ್ಯವಾದದ್ದು. ಅಂದರೆ ಕೃಷ್ಣನಿಗೆ ಸಾವಿಲ್ಲ, ಕೃಷ್ಣನಿಗೆ ಓಲ್ಡ್ ಏಜ್ ಇಲ್ಲ, ಕೃಷ್ಣನಿಗೆ ರೋಗ ಇಲ್ಲ, ವ್ಯಾಧಿ ಇಲ್ಲ. ಯಾಕೆಂದ್ರೆ ಕೃಷ್ಣ ಆ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನಿಗೆ 88 ಪ್ರಾಯ ಆದ್ರೂ ಕೂಡ ಕೃಷ್ಣ 16 ವರ್ಷದ ಬಾಲಕನಾಗಿ ಕಾಣ್ತಾ ಇದ್ದ. ಏಕೆಂದ್ರೆ ಆ ಒಂದು ಆಧ್ಯಾತ್ಮಿಕ ಶರೀರ. ಆದರೆ ಭಗವಂತನಿಗೆ ಹೇಳಲಾಗುವ ಹುಟ್ಟು ಮತ್ತು ಕರ್ಮಗಳು ಭೌತಿಕವಾದ ಪ್ರಕೃತಿಯ ಚಟುವಟಿಕೆಗಳಿಗೆ ಬದ್ಧವಾಗಿಲ್ಲ. ಅದು ಈ ನಮ್ಮ ಹುಟ್ಟಿನಾಗೆ ಅದು ಆಗುವುದಿಲ್ಲ. ನಮ್ದಂತಂದ್ರೆ ನಾವು ಪ್ರಕೃತಿಗೆ ನಮ್ದು ಟೋಟಲಿ, ಪ್ರಕೃತಿ ಆಗಲಿ ನಾವು ಟೋಟಲಿ ಡಿಪೆಂಡೆಂಟ್. ಯಾವುದಕ್ಕೆ? ಈ ದೇವತೆಗಳಿಗೆ ಡಿಪೆಂಡೆಂಟ್, ಪ್ರಕೃತಿಗೆ ಡಿಪೆಂಡೆಂಟ್. ಈ ರೀತಿ ನಾವು ಎಲ್ಲ ರೀತಿಯಲ್ಲಿ ಡಿಪೆಂಡೆಂಟ್. ಆದರೆ ಕೃಷ್ಣ ಹಾಗೆಲ್ಲ. ಕೃಷ್ಣ ಸ್ವರಾಟ್. ಭಗವಂತನ ಅಂತರಂಗ ಶಕ್ತಿಯ ಅಭಿವ್ಯಕ್ತಿಗಳೆಂದು ಮಾತ್ರ ಅವನನ್ನು ಗ್ರಹಿಸಬೇಕು. ಆತ್ಮ ಸಾಕ್ಷಾತ್ಕಾರ ಪಡೆಯುವುದಕ್ಕಾಗಿ ಮಹರ್ಷಿಗಳು ಅವುಗಳನ್ನು ವರ್ಣಿಸಿದ್ದಾರೆ. ಆತ್ಮ ಸಾಕ್ಷಾತ್ಕಾರ ಬೇಕಿದ್ರೆ ನಮಗೆ ಅಂತರಂಗ ಶಕ್ತಿಯ ಅಭಿವ್ಯಕ್ತಿ ಬೇಕು. ಭಗವದ್ಗೀತೆಯಲ್ಲಿ ಪ್ರಭುವು ಐಹಿಕ ಜಗತ್ತಿನಲ್ಲಿ ತನಗೆ ಹೇಳಲಾಗುವ ಹುಟ್ಟು ಮತ್ತು ಚಟುವಟಿಕೆಗಳ ಅಭೌತಿಕವಾದವು ಎಂದು ಹೇಳಿದ್ದಾರೆ. ಅಂದ್ರೆ ಟೋಟಲ್ ಆಧ್ಯಾತ್ಮಿಕ. ಜನ್ಮ ಕರ್ಮ ಚ ಮೇ ದಿವ್ಯಂ 4ನೇ ಅಧ್ಯಾಯದಲ್ಲಿ ಉಂಟು ಶ್ಲೋಕ. ಭಗವಂತನ ಅಂತಹ ಲೀಲೆಗಳನ್ನು ಕೇವಲ ಧ್ಯಾನಿಸುವ ಮೂಲಕ ಯಾರು ಬೇಕಾದರೂ ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆಯಬಹುದು ಮತ್ತು ಐಕ ಬಂಧನದಿಂದ ಬಿಡುಗಡೆ ಪಡೆಯಬಹುದು. ನೋಡಿ, ಕೃಷ್ಣನ ಲೀಲೆಗಳನ್ನು ನಾವು ಸ್ಮರಣೆ ಮಾಡುವುದರಿಂದ ನಮಗೆ ಇದು ಸಿಗ್ತದೆ. ಹಾಗೆ ಎಣಿಸಿ ಕೃಷ್ಣನ ಹುಟ್ಟು ಹೇಗಿರ್ಬೇಕಂತ. ಈಗ ನಾವು ಹೇಳ್ತೇವೆ ಕೃಷ್ಣನ ಈ ಲೀಲಾ ಸ್ಮರಣೆಯಿಂದ ಕೃಷ್ಣನ ಹುಟ್ಟಿದ ಜನ್ಮ ಕರ್ಮ ಚ ಮೇ ದಿವ್ಯಂ ಯೋಂ ವಿವೇತಿ ತತ್ವದ. ಅಂದ್ರೆ ಯಾವಾಗ ನಾವು ಕೃಷ್ಣನ ಜನ್ಮ ಕರ್ಮ ಅರ್ಥ ಮಾಡ್ತೇವೆ, ನಮಗೆ ಕೂಡ ಅದೇ ಸಿಗ್ತದಂತೆ. ಯಾವುದು? ಕೃಷ್ಣನಿಗೆ ಸಚ್ಚಿದಾನಂದ, ನಾವು ಕೂಡ ಸಚ್ಚಿದಾನಂದ ಆಗ್ತೇವೆ. ಹಾಗಾಗಿ ಪ್ರಭುಪಾದ ಪಾಯಿಂಟ್ ಎಂತಂದ್ರೆ, ಈಗ ಒಬ್ಬನಿಂದ ನಮ್ಗೆ ಅಂತ ಸಿಗ್ಬೇಕಿದ್ರೆ ಅವ ಒಳಗಾಗ್ತಾನ ಈ ಭೌತಿಕದಕ್ಕೆ? ಇಲ್ಲ. ಇದು ನಾವು ತಿಳಿಬೇಕು. ನೋಡಿ, ನಮ್ಮ ಬುದ್ಧಿವಂತಿಗೆ ಯೂಸ್ ಮಾಡ್ಬೇಕು. ಈಗ ಹೇಗಂದ್ರೆ, ಒಬ್ಬನ ಹತ್ರ 10 ಕೋಟಿ ಉಂಟು. ನೀವು ಅವನ ಹತ್ರ ಹೋಗಿ 1 ಲಕ್ಷ ಹೇಳಿದ್ರೆ ಅವನಿಗೆ ಕೊಡ್ಬೋದು, ಏನಲ್ಲ ಅವನಿಗೆ. ಅದೇ ರೀತಿ ಕೃಷ್ಣನ ಅನ್ಲಿಮಿಟೆಡ್ ಭಕ್ತಿ ಉಂಟು. ಅವ ದೇವತಂ ಪರಮಪುರುಷ. ಹಾಗಾಗಿ ಯಾವಾಗ ನಾವು ಅವನ ಸ್ಮರಣೆ ಮಾಡ್ತೇವೆ ಆಗ ನಮಗೆ ಕೂಡ ಅದು ಬರ್ತದೆ. ಹೇಗೆಂದ್ರೆ, ಈಗ ಕೊರೋನಾ ಸ್ಪ್ರೆಡ್ ಆಗುವಂಥದ್ದು, ಇನ್ನೊಬ್ಬನಿಗೆ ಸ್ಪ್ರೆಡ್ ಆಗುವಂಥದ್ದು. ಅದೇ ರೀತಿ ಈ ಭಕ್ತಿ ಕೂಡ ಸ್ಪ್ರೆಡ್ ಆಗುವಂಥದ್ದು. ಅಜಾತನು ಜಾತನಾದಂತೆ ಕಾಣಿಸ್ತಾನೆ ಅಷ್ಟೇ ಎಂಬುದಾಗಿ ಶ್ರುತಿಗಳಲ್ಲಿ ಹೇಳಲಾಗಿದೆ
ಎಂತಂದ್ರೆ ಅವ ಆಕ್ಚುಲಿ ಅಜಾತ. ಅಜಾತ ಅಂದ್ರೆ ಅವನಿಗೆ ಜನ್ಮವಿಲ್ಲ, ಆದ್ರೆ ಅವ ಜಾತನಾದಂತೆ ಕಾಣ್ತಾನೆ, ಜನ್ಮ ಇದ್ದಾಗ ಕಾಣ್ತಾನೆ. ಇದು ಅವನ ಕೃಷ್ಣನ ಲೀಲೆ. ಆದ್ರೆ ನಾವು ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗದೆ ನಮ್ಗೆ ಇದು ಅರ್ಥ ಆಗೋದಿಲ್ಲ. ಪ್ರೋಗ್ರೆಸ್ ಆದ್ಮೇಲೆ ನಮ್ಗೆ ಗೊತ್ತಾಗ್ತದೆ. ದೇವೋತ್ತಮ ಪರಮಪುರುಷನಿಗೆ ಆಗಬೇಕಾದದ್ದು ಏನೂ ಇಲ್ಲ. ಪ್ರಭುಪಾದ ಹೇಳ್ತಾರೆ, ಈ ಪ್ರಭುಪಾದ ಬೆಳಿಗ್ಗೆ ಒಂದು ಕ್ಲಾಸ್ ಕೇಳಿದೆ, ಅಲ್ಲಿ ಪ್ರಭುಪಾದ ಹೇಳುವಂಥದ್ದು, ಸೀತೆಯನ್ನು ರಾವಣ ಕೊಂಡೋಗುವಾಗ ಪ್ರಭುಪಾದ ಹೇಳ್ತಾರೆ, ಫಸ್ಟ್ ಆಫ್ ಆಲ್ ಅದು ನಿಜವಾದ ಸೀತೆ ಅಲ್ಲ. ನಿಜವಾದ ಸೀತೆಯನ್ನು ಟಚ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಮಾಯಾ ಸೀತೆ. ಮಾಯಾ ಸೀತೆ ಅಂದ್ರೆ ದೇವಿ, ಸೀತೆಯ ಎಕ್ಸ್ಪಾನ್ಷನ್ ದೇವಿ. ಹಾಗಾಗಿ ಅದು ಹೋದದಂತೆ ಅಲ್ಲಿಗೆ. ಪ್ರಭುಪಾದಲ್ಲಿ ಹೇಳ್ತಾರೆ, ರಾಮನಿಗೆ ಕೋಟಿ ಸೀತೆಯನ್ನು ಕ್ರಿಯೇಟ್ ಮಾಡಬಹುದು, ಅವನಿಗೆ ಕಷ್ಟ ಇಲ್ಲ. ಹರೇ ಕೃಷ್ಣ. ಒಂದು ನಿಮಿಷ. ಹರೇ ಕೃಷ್ಣ. ಕೇಳಿಸ್ತಾ ಉಂಟಾ? ನೆಟ್ವರ್ಕ್ ಹೋಯ್ತು. ಓಕೆ, ಸಾರಿ. ಓಕೆ, ಹಾಗಾಗಿ ಪ್ರಭುಪಾದ ಹೇಳುವಂತದ್ದು, ರಾಮನಿಗೆ ಕೋಟಿ ಸೀತೆಯನ್ನು ಕ್ರಿಯೇಟ್ ಮಾಡ್ಬೋದು. ಆದ್ರೆ ಯಾಕೆ ರಾಮ ಅಲ್ಲಿ ಲಂಕೆಗೆ ಹೋಗಿ ಸೀತೆ ಅಂತಂದ? ಯಾಕೆಂದ್ರೆ ಅವ ಎಕ್ಸಾಂಪಲ್ ಸೆಟ್ ಮಾಡ್ತಾ ಇದ್ದಾನೆ. ಅದೇ ರೀತಿ ಸಾರಿ, ಇಲ್ಲಿ ಅದು ಒಂದು ನಿಮಿಷ ಸ್ಕ್ರೀನ್ ಶೇರ್. ಅದೇ ರೀತಿ ಇಲ್ಲಿ ಹೇಳುವಂಥದ್ದು, ದೇವೋತ್ತಮ ಪರಮಪುರುಷನ ಆಗಬೇಕಾದ್ರು ಏನಿಲ್ಲ, ಅವನಿಗೆ ಎಲ್ಲ ಉಂಟು. ಎಂತಂದ್ರೆ ನೋಡಿ, ಈಗ ಹೇಳ್ತಾರೆ, ನಾನು ಕೃಷ್ಣನ ಸೇವೆ ಮಾಡ್ತಿದ್ದೇನೆ. ಪ್ರಭುಪಾದ ಹೇಳ್ತಾರೆ, ನೀನ್ ಎಂತ ಸೇವೆ ಮಾಡುದು ಮಾರ್ರೆ, ನೀ ಎಂತ ಮಾಡುವಂಥದ್ದು? ಕೃಷ್ಣನಿಗೆ ಅಲ್ಲಿ ಚಿಂತಾಮಣಿ ಪ್ರಕರ ಸತ್ಮಶ ಕಲ್ಪವೃಕ್ಷ ಲಕ್ಷಾವೃತೇಶ ಸುರಭಿರ ಅಭಿಪಾಲ ಅಂತ ಲಕ್ಷ್ಮೀ ಸಹಸ್ರ ಕೋಟಿಗಟ್ಟಲೆ ಲಕ್ಷ್ಮಿಯವರು ಕ್ಯೂ ಅಲ್ಲಿ ಇದ್ದಾರೆ ಕೃಷ್ಣನ ಸೇವೆಗೆ. ನೀನ್ ಎಂತ ಸೇವೆ ಮಾಡುವಂಥದ್ದು? ನಿನ್ನ ಅಹಂಕಾರ ಬದಿಗಿಡು. ಪ್ರಭುಪಾದ ಹೇಳ್ತಾರೆ, ಅಂದ್ರೆ ನಿನ್ಗೆ ಒಂದು ಭಾಗ್ಯ ಸಿಕ್ಕಿದೆ, ಅದು ನಿನ್ನ ಕೃಪೆ. ಅದನ್ನು ಬಿಟ್ಟು ನಾನು ಸೇವೆ ಮಾಡ್ತಿದ್ದೇನೆ, ಇದು ನಮ್ಮ ಅಹಂಕಾರ. ಕೃಷ್ಣನಿಗೆ ನಮ್ಮನ್ನು ಪ್ರಭುಪಾದ ಹೇಳ್ತಾರೆ, ಪ್ರಭುಪಾದ ನೋಡಿ ತುಂಬಾ ನಮ್ರತೆಯಲ್ಲಿ ಪ್ರಭುಪಾದ ಹೇಳುವಂತದ್ದು, ಒಂದು ವೇಳೆ ನಾನು ಈ ಕೃಷ್ಣ ಪ್ರಜ್ಞೆ ಮಾಡದೇ ಇದ್ರೆ ಕೃಷ್ಣ ಇನ್ನೊಬ್ಬರನ್ನು ಯೂಸ್ ಮಾಡ್ತಾ ಇದ್ರು, ಹಾಗಾಗಿ ಇದು ನಮ್ಗೆ ಲಾಭ. ಇದು ಪ್ರಭುಪಾದ ಹೇಳುವಂತದ್ದು. ಎಷ್ಟು ನಮ್ರತೆ ನೋಡಿ. ಅದು ನಮ್ಗೆ ಅಹಂಕಾರ, ನಾನು ಸೇವೆ ಮಾಡ್ತಾ ಇದ್ದೇನೆ. ಕೃಷ್ಣನಿಗೆ ಆಗಬೇಕಾದ್ರು ಏನಿಲ್ಲ. ಇಲ್ಲಿ ಕೇಳುವ ನೋಡಿ, ದೇವೋತ್ತಮ ಪರಮಪುರುಷನಿಗೆ ಆಗಬೇಕಾದ್ರು ಏನಿಲ್ಲ. ಅವನಿಗೆ ಒಂದು ಸಿಗ್ನಲ್ ಹೋದ್ರೆ ಅಲ್ಲಿ ಕೋಟಿಗಳ ಜನರು ಇದ್ದಾರೆ ಕ್ಯೂ ಅಲ್ಲಿ. ಆದ್ರೆ ನಿನ್ಗೆ ಆ ಚಾನ್ಸ್ ಸಿಕ್ಕಿದೆ, ಇದು ನಿನ್ನ ಕೃಪೆ ಅಂತ ಎಣಿಸು, ಕೃಷ್ಣನ ಕೃಪೆ. ಆದರೆ ಅವನು ಸರ್ವಶಕ್ತನಾದ್ರಿಂದ ಎಲ್ಲವೂ ಅವನಿಂದಲೇ ಸ್ವಯಂ ಚಾಲಿತವೋ ಎಂಬಂತೆ ಸ್ವಾಭಾವಿಕವೇ ನಿರ್ವಹಿಸಲ್ಪಡುತ್ತದೆ. ಭಗವಂತನ ಅವತಾರಗಳಾಗಲಿ ಲೀಲೆಗಳಾಗಲಿ ನಿಗೂಢವಾದದ್ದು, ಟೋಟಲಿ ದಿವ್ಯವಾದದ್ದು. ನಾವೆಂತಂದ್ರೆ ಆ ಭಗವಂತನ ಲೀಲೆಯನ್ನು ನಾವೆಂತ ಮಾಡ್ತೇವೆ, ನಮ್ಮ ಈ ಭೌತಿಕತೆಗೆ ನಾವು ಅದನ್ನು ತರುವಂಥದ್ದು. ಇದು ನಾವು ಮಾಡುವಂಥ ತಪ್ಪು, ದೊಡ್ಡ ತಪ್ಪು. ನಾವು ಈ ಇಂದ್ರಿಯ ಸುಖದಲ್ಲಿದ್ದೇವೆ, ನಾವು ಇಂದ್ರಿಯ ಸುಖಕ್ಕೆ ಕೃಷ್ಣನ ತರುವಂಥದ್ದು ಅಲ್ಲಿ. ಹೀಗೆ ಸರ್ ನಿಮ್ಮನ್ನು ಪ್ರಭುಪಾದ ಹೇಳ್ತಾರೆ, ಸರ್ ನಿಮ್ಮನ್ನು ಯಾರು ಈ ರೀತಿ ಮಾಡ್ಲಿಕ್ಕೆ ಹೇಳಿದ್ದಾರೆ? ಕೃಷ್ಣನನ್ನು ನಿಮ್ಮ ಇಂದ್ರಿಯ ಸುಖಕ್ಕೆ ತರಲಿಕ್ಕೆ ಯಾರು ಹೇಳಿದ್ದಾರೆ? ಅಲ್ಲ, ಅದು ನನ್ನ ಪ್ರಕಾರ ಆಗಿ. ನಿನ್ನ ಪ್ರಕಾರ ನೀನು ಎಂತ? ನಿನ್ನ ಪ್ರಕಾರ ನೀನು ಯಾರು? ನೀನೊಂದು ಕಡ್ಡಿ ಕೂಡ ಸಮಾನ ಅಲ್ಲ ಕೃಷ್ಣನ ಎದುರು. ಹಾಗಾಗಿ ನಾವು ನಮ್ಮ ಪ್ರಕಾರ, ನಿನ್ನ ಪ್ರಕಾರ ಅದನ್ನು ನಾವು ಬಿಡ್ಬೇಕು. ನಾವು ಕೃಷ್ಣನ ಪ್ರಕಾರ ಹೋಗ್ಬೇಕು. ಅವತಾರ ಲೀಲೆಗಳು ನಿಗೂಢವಾದ. ವೇದಗಳಿಗೂ ಕೂಡ ಅವು ಅಭೇದ್ಯ. ಬದ್ಧಾತ್ಮಗಳ ಮೇಲಿನ ಕರುಣೆಯಿಂದ ಭಗವಂತನ ಅವುಗಳನ್ನು ನಿರ್ವಹಿಸ್ತಾನೆ. ನೋಡಿ, ನಾವು ಬದ್ಧಾತ್ಮಗಳು, ನಮ್ಮ ಮೇಲೆ ಕರುಣೆ, ಅದಕ್ಕೋಸ್ಕರ ಕೃಷ್ಣ ಅದನ್ನು ತೋರಿಸ್ತಾನೆ ಅವನ ಲೀಲೆ. ಅದು ನಾವು ತಿಳಿಬೇಕು. ಅದು ನಾವೆಂತ ಎನಿಸಿದ್ದೇವೆ, ನಾನು ಸಿದ್ಧಾತ್ಮ. ಸಿದ್ಧ ಅಲ್ಲ ಸರ್, ಸಿದ್ಧ ಶುದ್ಧ ಭಕ್ತರು. ಪ್ರಭುಪಾದ ಸಿದ್ಧಾತ್ಮ, ನಾವು ಸಿದ್ಧಾತ್ಮ ಅಲ್ಲ, ನಾವು ಬದ್ಧಾತ್ಮ. ಒಪ್ಪಿಕೊಳ್ಬೇಕು.
ಭಗವಂತನ ಲೀಲಾ ನಿರೂಪಣೆಗಳು ಪರಬ್ರಹ್ಮದ ಧ್ಯಾನಕ್ಕೆ ಅತ್ಯಂತ ಅನುಕೂಲಕರವು ಮತ್ತು ಹಿತಕರವಾದ ಸಾಧನವೂ ಆಗಿದೆ. ಈ ಪರಬ್ರಹ್ಮ ಧ್ಯಾನಕ್ಕಂತೂ ಅತ್ಯಂತ ಅನುಕೂಲವು ಹಿತಕರ ಸಾಧನವೂ ಆಗಿದೆ. ಅದ್ರ ಲೀಲಾ ಇದಕ್ಕೆ ಅಂತಂದ್ರೆ ಲೀಲಾ ನಿರೂಪಣೆ ಇನಿಷಿಯಲ್ ಸ್ಟೇಜಲ್ಲಿ ನಮಗೆ ಅದು ಕಷ್ಟ. ಯಾಕಂದ್ರೆ ನಾವು ಹಿಂದೆ ಸುಖ ಪ್ರಪದ ಹೇಳ್ತಾರೆ, ಕಂಪ್ಲೀಟ್ ಹೋಗ್ಬೇಕಂತದ್ದು, ಹೋದ ಮೇಲೆ ಆ ಲೀಲಾ ನಿರೂಪಣೆ ಸಾಧ್ಯ. ಇಲ್ಲದ್ರೆ ನಾವು ಅಂದರೆ ಪ್ರಭುದ ಎಷ್ಟೋ ಬಾರಿ ಹೇಳ್ತಾರೆ, ಪುಸ್ತಕದಲ್ಲಿ ಹಗ್ಗ ಉಂಟು, ನಾವು ಓದುವಾಗ ಅಲ್ಲಿ ಹಾವನ್ನು ತರ್ತೇವೆ. ಯಾಕಂದ್ರೆ ನನ್ನ ತಲೆಯಲ್ಲಿ ಹಾವು ಉಂಟು, ನನ್ನ ತಲೆಯಲ್ಲಿ ಹಾವಿದ ಕಾರಣ ನಾನು ಓದುವಾಗ ಅಲ್ಲಿ ಹಗ್ಗ ಇದ್ರು ಕೂಡ ಹಾವನ್ನು ತರ್ತೇನೆ. ಓಕೆ 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 ನನ್ನ ಪ್ರಕಾರ ಹೀಗೆ, ಆಕ್ಚುಲಿ ನಮ್ಮ ಪ್ರಕಾರ ಹಾಗೆ ಅಲ್ಲ ಅದು. ಅದಕ್ಕೆ ನೋಡಿ, ಈಗ ಎಂತಂದ್ರೆ ನಿಮ್ಗೆ ಈಗ ಎಲ್ಲಿ 35 ಮಂದಿ ಇದ್ದೀರಿ, 37 ಮಂದಿ ಇದ್ದೀರಿ, ಎಲ್ಲರಿಗೂ ನಾನು ಈ ಪುಸ್ತಕ ಇವತ್ತೇ ಕಳಿಸ್ಬೋದು, ನೀವು ಓದಿ ಅಂತ ಹೇಳ್ಬೋದು. ಹಾಗೆ ಆಗ್ತದ? ಓದಿ ಅಂತಂದ್ರೆ ನಿಮ್ಮ ತಲೆಯಲ್ಲಿ ಹಾವಿದ ಕಾರಣ ನೀವು ಓದುವಾಗ ಅಲ್ಲಿ ಹಗ್ಗ ಇದ್ರು ಕೂಡ ಹಾವನ್ನು ತರ್ತೀರಿ. ಅದಕ್ಕೆ ಹೇಳುವಂಥದ್ದು ಮಿಸ್ ಇಂಟರ್ಪ್ರಿಟೇಷನ್. ಪ್ರಭುಪಾದ ಹೇಳ್ತಾರೆ, ಮಿಸ್ ಇಂಟರ್ಪ್ರಿಟೇಷನ್ ಇಂದ ನಮಗೆ ಕೃಷ್ಣನನ್ನು ಅರ್ಥ ಮಾಡಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ಹೇಗೆ ಅರ್ಥ ಮಾಡುವಂಥದ್ದು? ಪ್ರಭುಪಾದ ಮೊದಲ ಅಧ್ಯಾಯದಲ್ಲಿ ಪ್ರಭುಪಾದ ಹೇಳಿದ್ದಾರೆ, ಎಂತ ಹೇಳಿದ್ದಾರೆ ಪ್ರಭುಪಾದ, ಅದನ್ನು ನಿಮಗೆ ಹೇಳ್ತೇನೆ. ಮೊದಲ ಅಧ್ಯಾಯದ ಮೊದಲ ಭಾವಾರ್ಥದಲ್ಲಿ, ಇದು ಭಗವದ್ಗೀತೆಯಲ್ಲಿ ಪ್ರಭುಪಾದ ಹೇಳಿದಂಥದ್ದು ತುಂಬಾ ಮುಖ್ಯ. ಅದು ಗೀತಾ ಮಹಾತ್ಮೆಯಲ್ಲಿ ಸಂಗ್ರಹವಾದ ಹೇಳಿದ ಮತ್ತು ಬಹುಜನರ ಓದುವ ಧರ್ಮಶಾಸ್ತ್ರ ಭಗವದ್ಗೀತೆ ಕೃಷ್ಣನ ಭಕ್ತರೊಬ್ಬರ ಸಹಾಯವನ್ನು ಪಡೆದು ಸೂಕ್ಷ್ಮವಾಗಿ ಪರಿಶೀಲಿಸುತ್ತಾ ಓದಿ ಸ್ವಪ್ರೇರಿತ ವ್ಯಾಖ್ಯಾನಗಳಿಲ್ಲದೆ ಅದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಎಂದು ಗೀತಾ ಮಹಾತ್ಮ್ಯದಲ್ಲಿ ಹೇಳಿದೆ. ಎಂತ ಇಲ್ಲಿ ಹೇಳಿದೆ? ಕೃಷ್ಣನ ಭಕ್ತರೊಬ್ಬರ ಸಹಾಯವನ್ನು ಪಡೆದು ಸೂಕ್ಷ್ಮವಾಗಿ ಪರಿಶೀಲಿಸುತ್ತಾ ಓದಿ ಸ್ವಪ್ರೇರಿತ ವ್ಯಾಖ್ಯಾನಗಳಿಲ್ಲದೆ ಅದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ಈಗಂದ್ರೆ ನಮ್ಮ ಸ್ವಪ್ರೇರಿತ ವ್ಯಾಖ್ಯಾನ, ನನ್ನ ಪ್ರಕಾರ ಹೀಗೆ, ನಿನ್ನ ಪ್ರಕಾರ ಅವಳ ಪ್ರಕಾರ ಹಾಗೆ, ಅವನ ಪ್ರಕಾರ ಹೀಗೆ. ಪ್ರಭುಪಾದ ಹೇಳ್ತಾರೆ, ನೀನು ಏನು ಅಲ್ಲ, ನಿನ್ನ ಪ್ರಕಾರ ಕೊಡ್ಲಿಕ್ಕೆ ನೀನು ಯಾರು ಅಲ್ಲ, ಕೃಷ್ಣದು ಯಾರಲ್ಲ, ಮತ್ತೆ ನೀನು ಯಾಕೆ ಕೊಡ್ತಾ ಇದ್ದೀರಿ ನಿನ್ನ ಪ್ರಕಾರ? ಹಾಗಾಗಿ ನಾವು ಆ ಪ್ರಕಾರ ಬಿಡಬೇಕು, ಅವುಗಳ ಸೌಲಭ್ಯವನ್ನು ನಾವು ಬಳಸಿಕೊಳ್ಳಬೇಕು. ಎಸ್ ವಾಂಚಕಲ್ಪತರು ವಿಶ್ವ ಕೃಪಾ ಸಿಂಧು ಪತಿತನಾಂ ಪಾವನಿಯೋಭ್ಯೋ ವೈಷ್ಣವ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವಂದಿಗೆ ಜಯ. ನಾಮಾಚಾರ್ಯ ಶಾರದಾಸ.